ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳಿಗೆ ಆಯಿಲ್ ಮಸಾಜ್ ಯಾವ ರೀತಿ ಮಾಡೋದಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೆಚ್ಚಿನವರು ಆಯಿಲ್ ಮಸಾಜ್ ಮಾಡಲ್ಲ ಮಕ್ಕಳಿಗೆ. ಈ ಸೈಡ್ ಬ್ಯಾಂಗ್ಳೂರ್ ಸೈಡ್ ನಾನು ನೋಡಿದಾಗೆ ಜಾಸ್ತಿಯಾಗಿ ಆಯಿಲ್ ಮಸಾಜ್ ಮಾಡಲ್ಲ. ಆಯಿಲ್ ಮಸಾಜ್ ಮಾಡೋದ್ರಿಂದ ಮಕ್ಕಳ ನಡುವೆ ನಮ್ಮ ಬಾಂಡಿಂಗ್ ತುಂಬಾ ಬೆಳೆಯುತ್ತೆ. ಆನಂತರ ಮಕ್ಕಳಿಗೆ ವೆಯ್ಟ್ ಗೇನ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆನಂತರ ಅವರ ಸ್ಕಿನ್ ಮಾಯ್ಶ್ಚರೈಸರ್ ಆಗಿ ಇದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಆಯಿಲ್ ಮಸಾಜ್ ಮಾಡಲೇಬೇಕು, ಮಕ್ಕಳಿಗೆ ತುಂಬಾ ಒಳ್ಳೆಯದು. ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಕೆಲವರಿಗೆ ಆಯಿಲ್ ಮಸಾಜ್ ಯಾವ ರೀತಿ ಮಾಡೋದು ಅಂತ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ನಾನಿವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆಯಿಲ್ ಮಸಾಜಲ್ಲಿ ತುಂಬಾ ವೆರೈಟಿ ಇದೆ. ನಾನು ಶ್ರೇಯನ್ಗೆ ಯಾವ ರೀತಿ ಆಯಿಲ್ ಅಪ್ಲೈ ಮಾಡ್ತೀನಿ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಹಿರಿಯರು ಬೇರೆ ರೀತಿ ಹೇಳ್ಕೊಟ್ಟಿದ್ರೆ ನೀವು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಬಹುದು. ನಾನು ಕೆಲವರಿಗೆ ಯಾವ ಆಯಿಲ್ ಹಚ್ಕೊಳ್ಬೇಕಂತ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಈ ಒಂದು ವಿಷಯದಲ್ಲಿ ಕನ್ಫ್ಯೂಷನ್ಸ್ ಬೇಡ. ಯಾಕಂತ ಹೇಳಿದ್ರೆ ಎಲ್ಲ ಮಕ್ಕಳಿಗೂ ಒಂದೇ ಥರ ಆಯಿಲ್ ಸೂಟ್ ಆಗಲ್ಲ. ಅವ್ರ ಸ್ಕಿನ್ಗೆ ಯಾವ ಆಯಿಲ್ ಮ್ಯಾಚ್ ಆಗುತ್ತೆ ಅದೇ ಆಯಿಲ್ನ ನೀವು ಕಂಟಿನ್ಯೂ ಮಾಡ್ಬೋದು. ನಾನಿಲ್ಲಿ ಶ್ರೇಯನ್ಗೆ ಪ್ಯೂರ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತೀನಿ. ಬನ್ನಿ ಯಾಕೆ ತಡ ಮಾಡೋದು, ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ತಲೆಗೆ ನೆತ್ತಿಗೆ ಆಯಿಲನ್ನು ಸ್ವಲ್ಪ ಹಚ್ಕೊಳ್ಬೇಕು. ಆನಂತರ ಸ್ವಲ್ಪ ತೆಗೆದು ಎರಡು ಕೈಗೆ ಹೀಗೆ ಮಾಡಿ ಹಣೆಗೆ ಈ ಥರ ಹಚ್ಕೊಳ್ಬೇಕು. ಹುಬ್ಬನ್ನು ಈ ರೀತಿ ಮಾಡ್ಕೊಳ್ಬೇಕು. ಆನಂತರ ಮೂಗಿಗೆ ಈ ರೀತಿಯಾಗಿ, ಆನಂತರ ಮುಖಕ್ಕೆ ಹೀಗೆ ಮಾಡಿ, ಆನಂತರ ಹೀಗೆ ಮಾಡಬೇಕು. ಹೀಗೆ ಮಾಡಿ ಹೆಬ್ಬೆರಳಿಂದ ಆನಂತರ ಹೀಗೆ ಮಾಡಬೇಕು. ಆನಂತರ ಇಲ್ಲಿ ಎರಡು ಕೈಯಿಂದ ಈ ರೀತಿ ಮಾಡಬೇಕು. ಆನಂತರ ಗಲ್ಲಕ್ಕೆ ಇದೇ ರೀತಿಯಾಗಿ ಮಾಡಬೇಕು. ಜಾಸ್ತಿ ಫೋರ್ಸ್ ಹಾಕೋಕೆ ಹೋಗಬೇಡಿ, ಅವ್ರು ಅಳೋ ಥರ ಇದು ಮಾಡಬೇಡಿ. ಆನಂತರ ಕುತ್ತಿಗೆ ಭಾಗಕ್ಕೆ ನೋಡಿ, ಈ ಕೈಯಿಂದ ಹೆಬ್ಬೆರಳಿಂದ ಒಂದ್ಸಲ, ಈ ಹೆಬ್ಬೆರಳಿಂದ ಒಂದ್ಸಲ ಈ ಥರ ಮಾಡಬೇಕು. 2-3 ಸಲ ಮಾಡಿದ್ರೆ ಸಾಕು. ಕಿವಿಗೆಲ್ಲ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ, ಜಸ್ಟ್ ಈ ಥರ ಮಸಾಜ್ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ಎದೆ ಭಾಗಕ್ಕೆ ಈ ಥರ ಅಗಲ ಮಾಡಬೇಕು. ಎದೆನ 3-4-5 ಸಲ ಈ ಥರ ಮಾಡಿ ಸಾಕು. ಆನಂತರ ಕೈಗೆ ನೋಡಿ, ಒಂದು ಕೈಯಲ್ಲಿ ಈ ಥರ ಕೈನ ಇದು ಮಾಡಿ ಈ ಥರ ಹೀಗೆ ಕೆಳಗಡೆ ಹೀಗೆ ಮಾಡಬೇಕು. ಅಂದಪ್ಪ. ಆನಂತರ ಈ ಕೈಯನ್ನ ಹೀಗೆ ಮಾಡಬೇಕು. ಆನಂತರ ಹೀಗೆ ಮೇಲೆ ಕೆಳಗಡೆ ಕೈನ ಇದೇ ಥರ ಮಾಡಬೇಕು. ಆನಂತರ ಹೀಗೆ ಮಾಡಬೇಕು. ಆನಂತರ ಬೆರಳುಗಳಿಗೆ ಈ ಥರ ಮಾಡಬೇಕು. ಎರಡೂ ಕೈ ಬೆರಳುಗಳಿಗೆ ಮಾಡಬೇಕು. ಆನಂತರ ಹೊಟ್ಟೆಗೆ ಜಾಸ್ತಿ ಏನು ಇದು ಬೇಡ, ಸ್ವಲ್ಪ ಈ ಥರ ಮಾಡಿ ಈ ಥರ ಹೀಗೆ ಮಾಡಬೇಕು. ಹೀಗೆ ಮಾಡಿ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಹೊಟ್ಟೆ ನೋವು ಕೂಡ ಆಗದೆ ಇರೋ ಥರ ಈ ಥರ ಮಸಾಜ್ ತುಂಬ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಡ್ರೈ ಪೌಡ್ರ್ ಎಲ್ಲ ಹೊಟ್ಟೆ ನೋವು ಅಂತ ಹೆಚ್ಚಿಗೆ ಡ್ರೈ ಪೌಡ್ರ್, ಬೋರಿಸನ್ ಈ ಥರದ್ದೆಲ್ಲ ಕೊಡೋದು ಒಳ್ಳೇದಲ್ಲ ಮಕ್ಕಳಿಗೆ. ಈ ಥರ ಮಾಡಿ ಅವನು ಕೂಡ ಮಸಾಜ್ ಮಾಡ್ತಾ ಇದ್ದಾನೆ ನೋಡಿ. ಇನ್ನು ತೊಡೆಗೆ ಹಚ್ಚಬೇಕು. ತೊಡೆ ಸ್ವಲ್ಪ ಹೀಗೆ ಅಗಲ ಮಾಡಬೇಕು. ಯಾಕಂದ್ರೆ ಅವ್ರಿಗೆ ದೊಡ್ಡವರಾದ್ಮೇಲೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ತೊಡೆನ ಅಗಲ ಮಾಡಿ, ನಾನಿಲ್ಲಿ ಬಟ್ಟೆ ಹಾಕಿನೇ ಮಾಡ್ತಾ ಇದ್ದೀನಿ ಅವನಿಗೆ. ಯಾಕಂತ ಹೇಳಿದ್ರೆ ವಿಡಿಯೋ ಮಾಡ್ತಾ ಇರೋದ್ರಿಂದ ಬಟ್ಟೆ ಹಾಕಿನೇ ಮಾಡ್ತಾ ಇದ್ದೀನಿ. ಅವನು ದೊಡ್ಡವರಾದ್ಮೇಲೆ ನಂಗೆ ಕೇಳಬಾರ್ದಲ್ಲ, ಅದಕ್ಕೋಸ್ಕರ ಬಟ್ಟೆ ಹಾಕಿ ಮಾಡ್ತಾ ಇದ್ದೀನಿ. ಎರಡು ಕೈಗಳಿಂದ ಹೀಗೇನೆ ಮಾಡಬೇಕು, ಇದೇ ರೀತಿಯಾಗಿ ಹೀಗೆ ಒಂದ್ಸಲ ಹೀಗೆ ಒಂದ್ಸಲ. ಆನಂತರ ಕಾಲ್ಗಂಟು ಕೂಡ ನೋಡಿ ಹೀಗೆ ಎಳೆದು ಈ ಥರ ಮಾಡಬೇಕು, ಈ ಥರ. ಆನಂತರ ಈ ಕೈಯಿಂದ ಒಂದ್ಸಲ ಹೀಗೆ, ಈ ಕೈಯಿಂದ ಒಂದ್ಸಲ ಹೀಗೆ ಮಾಡಿ. ಆನಂತರ ಬೆರಳಿನ ನಡುವೆ ಇದೇ ಥರ ಇದು ಮಾಡಿ. ಯಾಕಂದ್ರೆ ಹೇಳಿದ್ರೆ ಕಾಲು ಬೆರಳು ತುಂಬಾನೇ ಹತ್ರ ಆಗಬಾರ್ದು. ಆನಂತರ ಪಾದ
ಹೀಗೆ ಮಾಡಿ, ಇನ್ನೊಂದ್ಸಲ ಹೀಗೆ ಮಾಡಿ, ಆನಂತರ ಹೀಗೆ ಅಂಗೈ ಕೊಟ್ಟು ಈ ಥರ ಮಾಡಿ, ಇನ್ನೊಂದು ಕಾಲು ಕೂಡ ಅದೇ ರೀತಿ ಹೀಗೆ ಒಮ್ಮೆ ಹೀಗೆ ಒಮ್ಮೆ. ಜಾಸ್ತಿ ಫೋರ್ಸ್ ಮಾಡಬೇಡಿ, ನಿಧಾನಕ್ಕೆ ಮಾಡಿ ಇದೇ ರೀತಿಯಾಗಿ. ಆನಂತರ ಕಾಲು ಬೆರಳು ಹೀಗೆ ನಡುವೆ ನಡುವೆ ಇದೇ ಥರ ಮಾಡಿ, ಪಾದ ಆನಂತರ ಈ ಥರ ಮಾಡಿ, ಈ ಥರ ಮಾಡಿ, ಹಿಂಗೆ ಮಾಡಿ. ಆನಂತರ ಎರಡೂ ಕಾಲನ್ನು ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಒಂದು ಕೈಯಿಂದ ಇದು ಮಾಡಿ, ಇನ್ನೊಂದು ಕೈಯಿಂದ ಅದೇ ರೀತಿಯಾಗಿ ಈ ಥರ ಮಾಡಬೇಕು. ಆನಂತರ ಹೀಗೆ ಮಾಡಬೇಕು. 2 ಸಲ ಮಾಡಿದ್ರೆ ಸಾಕು. ಆನಂತರ ಕೆನ್ನೆಗೆ ಇದೇ ಥರ ಕಾಲನ್ನ ಸಾಧಿಸ್ಬೇಕು. ಇವಾಗ ಈ ಪೋರ್ಷನ್ ಆಯಿತು. ಇವಾಗ ಹಿಂದ್ಗಡೆ ಕುತ್ತಿಗೆಗೆ ನೋಡಿ, ಕುತ್ತಿಗೆಗೆ ಇದು ಮಾಡಬೇಕು. ಒಂದು ಹೆಬ್ಬೆರಳಿಂದ ನೋಡಿ ಹೀಗೆ ಒಂದ್ಸಲ ಹೀಗೆ 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 ಮಾಡಿ. ಆನಂತರ ಬೆನ್ನಿಗೆ ನೋಡಿ ಎರಡೂ ಅಂಗೈ ಕೊಟ್ಟು ಈ ಥರ ಅಗಲ ಮಾಡಿ, ಬೆನ್ನನ್ನು ಈ ಥರ ಅಗಲ ಮಾಡಿ. ಆನಂತರ ಹೀಗೆ ಹೆಬ್ಬೆರಳಿಂದ ಈ ಥರ ಮಾಡಿ, ಬ್ಯಾಕ್ ಬೋನ್ ಇರುತ್ತಲ್ಲ ಅದಕ್ಕೆ ಈ ಥರ ಮಾಡಿ. ಕಾಲಿಗೆ ಕಾಲಿಗೆ ಏನಿಲ್ಲ, ಹಿಂಗೆ ಮಾಡಿ ಹಿಂಗೆ ಮಾಡಬೇಕು. ಹೀಗೆ ಮಾಡಿ ಹೀಗೆ, ಇಷ್ಟೇ. ಈ ಕಾಲು ಕೂಡ ಅಷ್ಟೇ, ಹೀಗೆ ಮಾಡಿ ಹೀಗೆ ಮಾಡಿ ಈ ಥರ ಮಾಡಬೇಕು. ಆನಂತರ ಕೈ ಇವಾಗಲೇ ನಾವು ಅಭ್ಯಾಸ ಮಾಡಿದ್ರೆ ಮಾತ್ರ ನೋಡಿ ಈ ಥರ ಬೆನ್ನು ತೊಡ್ಕೊಳ್ಳಿಕ್ಕೆ ಅವ್ರಿಗೆ, ಇಲ್ಲಾಂದ್ರೆ ದೊಡ್ಡವರಾದ್ಮೇಲೆ ಕೈ ಹಿಂದಕ್ಕೆ ಬರಲ್ಲ. ಅದಕ್ಕೋಸ್ಕರ ಆಯ್ತು ನಮ್ಮ ಮಸಾಜ್. ಇನ್ನು ಬಿಸಿ ಬಿಸಿ ನೀರಿಟ್ಟು ಸ್ನಾನ ಮಾಡಿಸಿದ್ರೆ ಆಗೋಯ್ತು. ನೋಡಿದ್ರಲ್ವ ಫ್ರೆಂಡ್ಸ್, ನಾನು ಶ್ರೇಯನ್ಗೆ ಯಾವ ರೀತಿ ಆಯಿಲ್ ಮಸಾಜ್ ಮಾಡಿದೆ ಅಂತ. ತುಂಬ ಅವ್ರ ಹತ್ರ ಮಾತಾಡ್ತಾನೆ ಆಯಿಲ್ ಮಸಾಜ್ ಮಾಡಿ ಅವ್ರಿಗೂ ಕೂಡ ಮಕ್ಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಏನಾದರೂ ತಿಂದು ಕೂಡಲೇ ಅಥವಾ ಹಾಲು ಕುಡಿಸೋದು ಕೂಡಲೇ ಆಯಿಲ್ ಮಸಾಜ್ ಮಾಡೋಕ್ಕೆ ಹೋಗಬೇಡಿ. ಒಂದು ಅರ್ಧ ಗಂಟೆ ಬಿಟ್ಟು ಆಯಿಲ್ ಮಸಾಜ್ ಮಾಡಿ, ಅವಾಗವಾಗಕ್ಕೆ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಕೂಡ ಯಾರಿಗಾದರೂ ಆಯಿಲ್ ಮಸಾಜಸ್ ಗೊತ್ತಿಲ್ಲ ಅಥವಾ ಈಗ ತಾನೇ ಡೆಲಿವರಿ ಆಗಿದೆ ಅಂಥವ್ರು ಯಾರಾದ್ರು ಇದ್ದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಖಂಡಿತವಾಗ್ಲೂ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಇವತ್ತಿನ ನನ್ನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.